ಭಾಸ್ಕರ್ ಶೆಟ್ಟಿ ಕೊಲೆ ಪ್ರಕರಣ ಜುಲೈ 2ರಿಂದ ವಿಚಾರಣೆ ಆರಂಭ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಉಡುಪಿ ಉದ್ಯಮಿ ಭಾಸ್ಕರ್ ಶೆಟ್ಟಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆಯು ಸೋಮವಾರ ಉಡುಪಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಆರಂಭಗೊಳ್ಳಲಿದೆ. ಪ್ರಕರಣದ ಒಟ್ಟು 162 ಸಾಕ್ಷಿಗಳ ಪೈಕಿ 44 ಮಂದಿ ಸಾಕ್ಷಿಗಳ ವಿಚಾರಣೆಯು ಜುಲೈ 2, 3, 4, 5, 6 ಮತ್ತು 16, 17, 18 ಹಾಗೂ 19ರಂದು ನಡೆಯಲಿದೆ. ಜಿಲ್ಲಾ ಸರ್ಕಾರಿ ಅಭಿಯೋಜಕಿ ಶಾಂತಿಬಾಯಿ ಮೊದಲ ದಿನದ ವಾದದಲ್ಲಿ ನಾಳೆ ಪ್ರಕರಣದ ಪ್ರಮುಖ ಸಾಕ್ಷಿ ಹಾಗೂ ದೂರುದಾರರಾದ ಮೃತ ಭಾಸ್ಕರ್ ಶೆಟ್ಟಿಯ ತಾಯಿ ಗುಲಾಬಿ ಶೆಟ್ಟಿಯ ಹೇಳಿಕೆಯನ್ನ ಪಡೆದುಕೊಳ್ಳಲಿದೆ ಎಂದು ತಿಳಿದುಬಂದಿದೆ. ಪ್ರಕರಣದ ಆರೋಪಿಗಳಾದ ಭಾಸ್ಕರ್ ಶೆಟ್ಟಿಯ ಪತ್ನಿ ರಾಜೇಶ್ವರಿ ಶೆಟ್ಟಿ, ಮಗ ನವನೀತ್ ಶೆಟ್ಟಿ ಹಾಗೂ ನಂದಳಿಕೆಯ ನಿರಂಜನ್ ಭಟ್ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಆರೋಪಿಗಳನ್ನ ಉಡುಪಿಗೆ ಕರೆತರದೆ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಲಾಗುತ್ತಿದೆ. ಸಾಕ್ಷ್ಯನಾಶ ಆರೋಪಿಗಳಾದ ನಿರಂಜನ್ ಭಟ್ ಅವರ ತಂದೆ ಶ್ರೀನಿವಾಸ್ ಭಟ್ ಹಾಗೂ ಕಾರು ಚಾಲಕ ರಾಘವೇಂದ್ರ ನಾಳೆ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. 6 ತಿಂಗಳೊಳಗೆ ವಿಚಾರಣೆ. ಪ್ರಕರಣದ ತನಿಖಾಧಿಕಾರಿ ನೀಡಿದ ಮಾಹಿತಿಯಂತೆ ಪ್ರಮುಖ 36 ಸಾಕ್ಷಿಗಳ ವಿಚಾರಣೆಯನ್ನ 6 ತಿಂಗಳೊಳಗೆ ನಡೆಸಿ ಆರೋಪಿ ರಾಜೇಶ್ವರಿ ಶೆಟ್ಟಿಗೆ ಜಾಮೀನು ನೀಡುವಂತೆ ಸುಪ್ರೀಂ ಕೋರ್ಟ್ ಏಪ್ರಿಲ್ 23ರಂದು ಆದೇಶ ನೀಡಿತ್ತು. ಅದರಂತೆ ಜಿಲ್ಲಾ ಸರ್ಕಾರಿ ಅಭಿಯೋಜಕರು ಇನ್ನುಳಿದ 4 ತಿಂಗಳೊಳಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಪ್ರಕರಣದ ಸುಪ್ರೀಂ ಕೋರ್ಟ್ ಸೂಚಿಸಿದ ಸಾಕ್ಷಿಗಳ ವಿಚಾರಣೆಯನ್ನ ಪೂರ್ಣಗೊಳಿಸಿ ರಾಜೇಶ್ವರಿ ಶೆಟ್ಟಿಯನ್ನ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಬೇಕಾಗಿದೆ. ನಗರದ ಉರುವ ಮಾರಿಗುಡಿ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದರೆಂಬ ಆರೋಪದಲ್ಲಿ 4 ಯುವಕರನ್ನ ಉರುವ ಪೊಲೀಸರು ಬಂಧಿತರಿದ್ದ ಒಟ್ಟು 1.5 ಕಿಲೋಗ್ರಾಂ ಗಾಂಜಾ, 4 ಮೊಬೈಲ್ ಫೋನ್ ಹಾಗೂ ನಗದು ಸೇರಿದಂತೆ ಒಟ್ಟು 55,000 ರೂಪಾಯಿ ಮೊತ್ತದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತರನ್ನ ಉರುವ ಮಾಡರ್ನ್ ರೈಸ್ ಮಿಲ್ ಬಳಿಯ ನಿವಾಸಿ ಮಹೇಶ್ ಯಾನೆ ಮಾಚಾ, ಮಠದ ಕಣಿ ಬೊಕ್ಕಪಟ್ನ ರಸ್ತೆ ನಿವಾಸಿ ರಿತೇಶ್ ಯಾನೆ ರೀತು, ಉರುವ ಲಾಂಗ್ ಲೇನ್ ನಿವಾಸಿ ಸುದರ್ಶನ್ ಎಂ ಯಾನೆ ಸುಧಾ ಹಾಗೂ ಅಶೋಕನಗರ ನಿವಾಸಿ ರಿತೇಶ್ ವಿ ಎಂದು ಗುರುತಿಸಲಾಗಿದೆ. ಉರುವ ಮಾರಿಗುಡಿ ಪರಿಸರದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಸುಳಿವಿನ ಮೇರೆಗೆ ಉರುವ ಠಾಣಾ ಪೊಲೀಸರು ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರ ಮೇಲೆ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್, ಡಿಸಿಪಿಗಳಾದ ಹನುಮಂತರಾಯ್ ಹಾಗೂ ಉಮಾ ಪ್ರಶಾಂತ್, ಕೇಂದ್ರ ಉಪವಿಭಾಗದ ಎಸಿಪಿ ಉದಯ್ ನಾಯಕ್ ಮಾರ್ಗದರ್ಶನದಂತೆ ಉರುವ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿದ್ದರು. ಕಾಸರಗೋಡಿಗೆ ಜಾನುವಾರುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ವಾಹನವನ್ನ ತಡೆಹಿಡಿದ ಪೊಲೀಸರು 3 ಜಾನುವಾರುಗಳನ್ನ ರಕ್ಷಣೆ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಮಂದಿಯನ್ನ ಬಂಧಿಸಿದ್ದು ಪಿಕಪ್ ವಾಹನವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ, ಬುದ್ಧಿವಂತರು, ಸುಶಿಕ್ಷಿತರ ಜಿಲ್ಲೆ ಎಂದು ಕರೆಸಿಕೊಳ್ಳುತ್ತಿರುವ ಮಂಗಳೂರು ನಗರದಲ್ಲಿ ಅಪರಾಧ ಕೃತ್ಯಗಳು, ಅದರಲ್ಲೂ ಸೈಬರ್ ಅಪರಾಧ ಕೃತ್ಯಗಳು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ನಗರದಲ್ಲಿ ಜೂನ್ ತಿಂಗಳಲ್ಲಿ 10ಕ್ಕೂ ಅಧಿಕ ಸೈಬರ್ ಪ್ರಕರಣಗಳು ದಾಖಲಾಗಿದ್ದು, ಪೊಲೀಸರಿಗೆ ಅಪರಾಧ ಕೃತ್ಯ ಜಾಡು ಹಿಡಿದು ತನಿಖೆ ನಡೆಸುವುದೇ ದೊಡ್ಡ ತಲೆನೋವಾಗಿದೆ. ಮುಂದುವರಿದ ನಗರದಲ್ಲಿ ಕ್ಯಾಶ್ಲೆಸ್ ಆನ್ಲೈನ್ ವ್ಯವಹಾರಗಳು ಹೆಚ್ಚಾಗುತ್ತಾ ಇದೆ. ಅದರಲ್ಲೂ ಕಾರ್ಪೊರೇಟ್ ಸಂಸ್ಥೆಗಳು, ಬ್ಯಾಂಕ್, ಕಚೇರಿಗಳಲ್ಲಿ ಕೆಲಸ ಮಾಡುವವರು ಹೆಚ್ಚಾಗಿ ಆನ್ಲೈನ್ ವ್ಯವಹಾರವನ್ನ ಮಾಡುತ್ತಿದ್ದು, ಕೆಲವೊಮ್ಮೆ ಇದು ಸಂಚಾಕಾರವಾಗಿ ಪರಿಣಮಿಸ್ತಾ ಇದೆ. ಇದರಿಂದ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದಾರೆ. ಈ ರೀತಿಯ ಅಕ್ರಮ ನಡೆಸುವವರು ಅಂತರ್ಜಾಲವನ್ನ ಬಳಸಿಕೊಂಡೇ ತಮ್ಮ ಕೃತ್ಯಗಳನ್ನ ಎಸಗುತ್ತಿದ್ದಾರೆ. ಜೂನ್ 6 ಆಸ್ಪತ್ರೆಯ ಖಾತೆಗೆ ಕನ್ನ.
ಕದ್ರಿಯಲ್ಲಿರುವ ತೇಜಸ್ವಿನಿ ಆಸ್ಪತ್ರೆಗೆ ಸಂಬಂಧಪಟ್ಟ ಬ್ಯಾಂಕ್ನ ಚಾಲ್ತಿ ಖಾತೆಯಿಂದ ಅಪರಿಚಿತ ವ್ಯಕ್ತಿಗಳು ಆನ್ಲೈನ್ ಮೂಲಕ 28 ಲಕ್ಷ ರೂಪಾಯಿ ವರ್ಗಾಯಿಸಿ ವಂಚಿಸಿದ್ದಾರೆ. ಜೂನ್ 9 ಡೆಬಿಟ್ ಕಾರ್ಡ್ ಬಳಸಿ ವಂಚನೆ. ಸುಧೀರ್ ಬಂಡಾರ್ಕರ್ ಎಂಬುವವರಿಗೆ ಅನಾಮಧೇಯ ವ್ಯಕ್ತಿಗಳು ಐಸಿಐಸಿಐ ಬ್ಯಾಂಕ್ ಡೆಬಿಟ್ ಕಾರ್ಡ್ ಹ್ಯಾಕ್ ಮಾಡಿ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಜೂನ್ 15 ಕೋಡ್ ನಂಬರ್ ನೆಪದಲ್ಲಿ ವಂಚನೆ. ವಿಜಯಕುಮಾರ್ ಎಂಬುವವರಿಗೆ ಜೂನ್ 15ರಂದು ವ್ಯಕ್ತಿಯೊಬ್ಬ ಕರೆ ಮಾಡಿ ಹಿಂದಿಯಲ್ಲಿ ಮಾತನಾಡಿ ನಿಮ್ಮ ಎಟಿಎಂನಿಂದ ಯಾರೋ ಹಣ ತೆಗೆಯದಂತೆ ಕೋಡ್ ನಂಬರ್ ನೀಡುತ್ತೇವೆ, ಅದಕ್ಕೆ ನಿಮ್ಮ ಎಟಿಎಂ ನಂಬರ್ ಕೊಡಿ ಎಂದು ಕೇಳಿದ್ದಾನೆ. ಅವನ ಬಣ್ಣದ ಮಾತಿಗೆ ನಂಬಿ ಎಟಿಎಂ ನಂಬರ್ ಪಾಸ್ವರ್ಡ್ ನೀಡಿದ ಪರಿಣಾಮ ಬ್ಯಾಂಕ್ ಖಾತೆಯಿಂದ 85,000 ರೂಪಾಯಿ ಕಳೆದುಕೊಂಡಿದ್ದಾರೆ. ಜೂನ್ 18 ಎಟಿಎಂ ನಂಬರ್ ಪಡೆದು ವಂಚನೆ. ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿ ಎಟಿಎಂ ನಂಬರ್ ಪಡೆದು 85,000 ರೂಪಾಯಿ ವಂಚನೆ ಮಾಡಿದ್ದಾನೆ. ಜೂನ್ 19 ಸಹೋದ್ಯೋಗಿಯಿಂದಲೇ ವಂಚನೆ. ಮಾಧವರಾವ್ ಪಡುಬಿದ್ರಿಯ ಕಂಪನಿಯಲ್ಲಿ ಕಾರ್ಮಿಕನಾಗಿದ್ದು ಅವರ ಬ್ಯಾಂಕ್ ಖಾತೆಯ ನಂಬರ್ ಅನ್ನ ತನ್ನ ಸಹೋದ್ಯೋಗಿ ಗುಜರಾತ್ ಮೂಲದ ಬಾಲಕೃಷ್ಣ ಎಸ್ ಸವಿಕರ್ ಎಂಬುವವರು ಪಡೆದು 70,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಜೂನ್ 22 ಫೇಸ್ಬುಕ್ನಲ್ಲಿ ವಂಚನೆ. ನಗರದ ಮಹಿಳೆಯೊಬ್ಬರಿಗೆ ಮೇ 3ರಂದು ಫೇಸ್ಬುಕ್ನಲ್ಲಿ ಜಾಕ್ ಕಲೇಮನ್ ಎಂಬುವನ ಪರಿಚಯವಾಗಿ ಚಾಟಿಂಗ್ ಮಾಡುವುದಲ್ಲದೆ ಮಹಿಳೆಗೆ ಬೆಲೆಬಾಳುವ ವಸ್ತು ಮತ್ತು 20,000 ಪೌಂಡ್ ಹಣ ಇರುವ ಪಾರ್ಸೆಲ್ ನ ಕಳಿಸುವುದಾಗಿ ತಿಳಿಸಿದ್ದಾನೆ. ಇದಕ್ಕೆ ಮಹಿಳೆ ಮಾತ್ರ ಒಪ್ಪಿಲ್ಲ. ಮೇ 9ರಂದು ವ್ಯಕ್ತಿಯೊಬ್ಬ ಮಹಿಳೆಗೆ ಕರೆ ಮಾಡಿ ನಿಮ್ಮ ಪಾರ್ಸೆಲ್ ನ್ಯೂ ಡೆಲ್ಲಿ ಏರ್ಪೋರ್ಟ್ನಲ್ಲಿದೆ, ಇದಕ್ಕೆ ನೀವು ಕೂಡಲೇ ದಂಡ ಕಟ್ಟಬೇಕು, ಇಲ್ಲದೇ ಇದ್ರೆ ಹಣ ಕಳುಹಿಸಿದ ಜಾಕ್ಮನ್ ಎಂಬಾತನನ್ನ ಬಂಧಿಸಲಾಗುವುದು ಎಂದು ಹೇಳುತ್ತಾನೆ. ಸಂದಿಗ್ಧ ಸ್ಥಿತಿಗೆ ಸಿಲುಕಿದ ಮಹಿಳೆ ನಾನಾ ಹಂತದಲ್ಲಿ ನೆಫ್ಟ್ ಮುಖೇನ ಒಟ್ಟು 17 ಲಕ್ಷಕ್ಕೂ ಅಧಿಕ ರೂಪಾಯಿ ಕಳುಹಿಸಿದ್ದಾರೆ. ಆದರೆ ಮಹಿಳೆಗೆ ತಾನು ಮೋಸ ಹೋಗಿರುವುದಾಗಿ ತಡವಾಗಿ ಅರಿವಿಗೆ ಬಂದಿದೆ. ಜೂನ್ 23 ಬ್ಯಾಂಕ್ ಸಿಬ್ಬಂದಿ ಹೆಸರಿನಲ್ಲಿ ವಂಚನೆ. ಕೋರ್ನಾಡ್ ಅಲ್ವಿನ್ ಡಿಸೋಜಾ ಎಂಬುವವರಿಗೆ ಜೂನ್ 23ರಂದು ಅಪರಿಚಿತ ವ್ಯಕ್ತಿಯೊಬ್ಬ ಬ್ಯಾಂಕ್ ಸಿಬ್ಬಂದಿ ಎಂದು ಕರೆ ಮಾಡಿ ಅವರು ಬ್ಯಾಂಕಿನ ಎಲ್ಲ ವಿವರ ಪಡೆದು 1 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾನೆ. ಜೂನ್ 28 ಉದ್ಯೋಗ ಆಮಿಷ. ಮೊಹಮ್ಮದ್ ಆಸಿಫ್ಗೆ ನಿಹಾ ಎಂಬಾತ ಮೊಬೈಲ್ ಕರೆ ಮಾಡಿ ತಾನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ನ ಉದ್ಯೋಗಿಯಾಗಿದ್ದು ವಿದೇಶದಲ್ಲಿ ಉದ್ಯೋಗದ ಆಫರ್ ಇದೆ ಎಂದು ಹೇಳಿದ್ದಾನೆ. ನಿಮಗೆ ಉದ್ಯೋಗ ಬೇಕಿದ್ರೆ ನೋಂದಣಿ ಶುಲ್ಕ ಸೇರಿದಂತೆ 1,57,000 ರೂಪಾಯಿ ಪಾವತಿ ಮಾಡಬೇಕೆಂದು 3 ವ್ಯಕ್ತಿಗಳು ಪ್ರತ್ಯೇಕ ಕಾಲ್ ಮಾಡಿ ಹೇಳಿದ್ದಾರೆ. ಅದರಂತೆ ಆಸಿಫ್ ಪಾವತಿ ಕೂಡ ಮಾಡಿದ್ದಾರೆ, ಆದರೆ ಉದ್ಯೋಗ ಸಿಕ್ಕಿಲ್ಲ. ಶರತ್ ಕುಮಾರ್ ಎಂಬುವವರಿಗೆ ಇಮೇಲ್ ಮೂಲಕ ಎಡ್ಮಂಡ್ ಹಿಲರಿ ಮಾರ್ಕ್ಯೂ ಮತ್ತು ಐರನ್ ಅಲೆನ್ ಎಂಬುವವರು ಉದ್ಯೋಗ ಆಫರ್ ನೀಡಿದ್ರು. ಅದರಲ್ಲಿದ್ದ ಮೊಬೈಲ್ ನಂಬರ್ಗೆ ಕರೆ ಮಾಡಿ ವಿಚಾರಿಸಿದಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 23,400 ರೂಪಾಯಿ ಹಣ ಜಮೆ ಮಾಡುವಂತೆ ಹೇಳಿದ್ದಾರೆ. ಅದರಂತೆ ಅವರು ಹಣ ಜಮೆ ಮಾಡಿದ್ದಾರೆ, ಆದರೆ ಉದ್ಯೋಗ ಮಾತ್ರ ಸಿಕ್ಕಿಲ್ಲ.